ದಕ್ಷಿಣ ಕೊರಿಯಾದ ಗ್ವಾಂಗ್ಝು ನಗರದಲ್ಲಿ ನಡೆದ ವಿಶ್ವ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪುರುಷರ ತಂಡವು ದಾಖಲೆಯ ಚಿನ್ನ ಗೆದ್ರೆ ಮಹಿಳಾ ಮಿಶ್ರ ತಂಡವು ಬೆಳ್ಳಿ ಪದಕವನ್ನು ಜಯಿಸಿತು. ಭಾರತದ ಮೂವರು ಬಿಲ್ಲಾಳುಗಳಾದ ಪ್ರಥಮೇಶ್, ಫ್ಯೂಸ್, ಅಮನ್ ಶೈನಿ, ರಿಷಬ್ ಯಾದವ್ ಇವರುಗಳ ಜೋಡಿಯು ಕಾಂಪೌಂಡ್ ಆರ್ಚರಿಯಲ್ಲಿ ಬಂಗಾರದ ಪದಕ ಗೆದ್ದು ಚಾರಿತ್ರಿಕ ದಾಖಲೆ ಮಾಡಿತ್ತು. ಭಾರತ ಇದರಲ್ಲಿ ಪದಕ, ಅದರಲ್ಲೂ ಚಿನ್ನ ಗೆಲ್ಲುತ್ತಿರುವುದು ಇದೇ ಮೊದಲು. ಹಿಂದುಳಿದಿದ್ದ ಭಾರತ ಮೂವಳ್ ತಂಡವು ಮಧ್ಯಾವಧಿಯ ಬಳಿಕ ಸಿಡಿದೆದ್ದುದು ಅಂಕಗಳ ಮೇಲೆ ಅಂಕ ಪಡೆದು ಕನಕ ಪಡೆಯಿತು. ಮಿಶ್ರ ತಂಡ ಸ್ಪರ್ಧೆಯಲ್ಲಿ ನೆದರ್ಲ್ಯಾಂಡ್ಸ್ನ ಸಾನೆ ಡೆ ಲಾಟ್, ಮೈಕ್ ಸ್ಕಾಲಸರ್ ಕೈಮೇಲಾಯಿತು. ಹಾಗಾಗಿ ಭಾರತದ ಜ್ಯೋತಿ ಸುರೇಖಾ ಹಾಗೂ ರಿಷಬ್ ಯಾದವ್ ಬೆಳ್ಳಿ ಪದಕವನ್ನು ಹಿಡಿಯುವಂತಾಯಿತು.